ಬಹಳನೇ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ವೆರಿ ಲಕ್ಕಿಯೆಸ್ಟ್ ಹೀರೋಯಿನ್ ನನಗೆ ರೇಖಾ ಅವರು. ಅಮ್ಮ ತುಂಬ ಥ್ಯಾಂಕ್ಸ್. ಯಾಕಂದರೆ ನನ್ನ ಜೊತೆ ಅವರು ಕೆಲಸ ಮಾಡಿದಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷು. ಇವತ್ತು ಅದೊಂದು ಹೇಳ್ತೀನಿ, ನಾನು ತುಂಬ ಕಡೆ ಡಾನ್ಸಿಗೆ ಅದೇ ವನಿತಾ ವಾಸಪ್ಪ ಅವರು ಹೇಳ್ತಾ ಇದ್ರು, ಡಾನ್ಸ್ ಹಿಂಗೆ ಮಾಡ್ತದೆ ಅಂತ ಗೊತ್ತಾಗಲ್ಲ. ನೀವು ನಿಜವಾಗ್ಲೂ ಇನ್ನೊಂದ್ಸಲಿ ನೋಡಿದ್ರಮ್ಮ, ಡಾನ್ಸರ್ಸ್ ಕಾಲ್ ಅಗ್ಲ ಮಾಡಿದ್ಮೇಲೆ ನಾನು ಅಗ್ಲ ಬಂದಿರ್ತೀನಮ್ಮ. ಯಾಕಂದ್ರೆ ತುಂಬ ನಾಂಗಿಸ್ಬಿಡ್ತೀನಮ್ಮ. ಯಾಕಂದ್ರೆ ನಾನು ಕಲ್ತ್ಕೊಂಡ್ ಬಂದಿಲ್ಲ ಏನೂ. ಆಕ್ಟಿಂಗ್ ಅನ್ನೋದು ಒಂದು ಬಿಟ್ರೆ ಇನ್ನು ಯಾವುದೇ ಥರದ ಒಂದು ವಿದ್ಯಾರ್ಥಿ, ಈಗ ಫೈಟ್ ಆಗಲಿ ಡಾನ್ಸ್ ಆಗಲಿ ಅದಕ್ಕೆಲ್ಲ ಅಫೋರ್ಡ್ ಮಾಡೋಷ್ಟು ದೊಡ್ಡ ನಾನು ಆಗಿರ್ಲಿಲ್ಲ. ಸೊ ಪರವಾಗಿಲ್ಲ, ಕ್ರಮೇಣ. ಬಟ್ ಒಂದೇನಂದ್ರೆ ಅದು ಆಕ್ಚುಲಿ ನಾನೇ ರಾಜ ಬಂದು ಆಕ್ಚುಲಿ ಒಂದು ದಿನದಲ್ಲಿ ಮಾಡಿದ ಸಾಂಗ್ ಅಲ್ವಾ ಗಣೇಶ್? ಒಂದೇ ದಿನ. ಸೊ ಅಲ್ಲಿ ಪಕ್ಕದಲ್ಲೇ ಒಂದು ಇದಿತ್ತು, ಅಲ್ಲೇನೆ ಡಾನ್ಸ್ ಏನೋ ಜೈಗಿ ಅನ್ಕೊಂಡು ಮಾಡ್ಕೊಂಡು ಒಂದು ದಿನದಲ್ಲಿ ಮುಗಿಸಿದ್ವಿ. ಸೊ ಹಾಗೇನೆ ರೇಖಾ ಅವ್ರ ಬಗ್ಗೆ ಹೇಳ್ತಿದ್ದೆ. ಇದರಲ್ಲಿ ಇನ್ನೊಂದು ತುಂಗಾಳಿ ಮೇಲೆ ಅಂತ ಒಂದು ಸಾಂಗ್ ಇದೆ. ಪಾಪ ಒಂದು 30 ಟೇಕ್ 40 ಟೇಕ್ ಅವಾಗ ರೀಲ್ ಬೇರೆ ಅಂತ ಹೋಗ್ತಾ ಇದೆ. ಅಂದ್ರೂ ಕೂಡ ನನ್ನ ಜೊತೆಗೆ ನೀವು ಮಾಡಿ ದರ್ಶನ, ನಿಮ್ಮ ಜೊತೆ ಮಾಡ್ತೀನಿ, ಮಾಡಿ ದರ್ಶನ ಅಂತ ಹೇಳಿ. ಅದಕ್ಕೆ ಇವತ್ತು ಕೂಡ ಆಕ್ಚುಲಿ ಯಾರೇ ನನ್ನ ಜೊತೆಗೆ ಆಕ್ಚುಲಿ ಕೆಲಸ ಮಾಡಿದ್ರು ಕೂಡ ಅವ್ರು ನೀವು ಕೂತ್ಕೊಳ್ಳಿ ಸರ್, ನಾನು ಮಾನಿಟರ್ ಮಾಡ್ತೀನಿ. ಇಲ್ಲ ಯಾಕಂದ್ರೆ ನಾನ್ ತಾನೇ ಕುಡಿಬೇಕು ನಿಮ್ಮ ಜೊತೆಗೆ ಅಂತ. ಆಕ್ಚುಲಿ ಅವ್ರದ್ದು ನನ್ಗೆ ಹೇಳ್ತಾ ಇದ್ರು, ಯಾಕಂದ್ರೆ ನಿಮ್ ಡ್ಯಾನ್ಸರ್ ಜೊತೆ ಕುಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನಾನು ಕುಡಿದ್ರೆ ತಾನೇ ನಿಮ್ ರಿದಮ್ ಹಿಡ್ಬೋದು ಅಂತೇಳಿ. ಸೊ ತುಂಬಾ ಥ್ಯಾಂಕ್ಸ್ ಅಮ್ಮ. ದ ಲಕ್ಕಿಯೆಸ್ಟ್ ಹೀರೋ ಆಫ್ ಮೈ ಕೆರಿಯರ್. ಎವ್ರಿವೇರ್ ವೇರ್ ಎವರ್ ಐ ಗೋ. ನಾನು ಖಂಡಿತ ರೇಖಾ ಅವ್ರನ್ನ ಆಕ್ಚುಲಿ ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ನನಗೆ ತುಂಬಾ ಲಕ್ಕಿ, ಗೊತ್ತಿಲ್ಲ. ಸೊ ಅವ್ರದಾಗ್ಲಿ. ಆಮೇಲೆ ರಮೇಶ್ ಪಂಡಿತ್ ಅವ್ರಿಗೆ ಇವತ್ತು ನಾನು ಸಾರಿ ಕೇಳ್ಬಿಡ್ತೀನಿ. ಯಾಕಂದ್ರೆ ಟ್ಯೂಬ್ಲೈಟ್ ಅಲ್ಲಿ ಹೊಡೆದಿದ್ದು ನಾನೇನೆ. ನನಗೆ ಗೊತ್ತಿಲ್ಲ ಆಕ್ಚುಲಿ. ಅವಾಗ ಅಟ್ಟಾಡ್ಸ್ಕೊಂಡು ಆಕ್ಚುಲಿ ಅಲ್ಲಿ ಹೇಳಿದ್ರು ಟ್ಯೂಬ್ಲೈಟ್ ಇಟ್ಟಿದ್ದೀವಿ ಅಂತೇಳಿ. ಅದು ಲೈಟ್ ಆಗಿ ಹೊಡೆಯೋದು, ಆ ಫೋರ್ಸ್ ಅಲ್ಲಿ ಹಾಕಿ ಹೊಡೆದಿದ್ದು. ಪಾಪ ಅವ್ರಿಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬರೆ. ಅದಾದ್ಮೇಲಿಂದ ಅವ್ರ ಅಜ್ಜಿ ಯಾರೋ ತೀರ್ಕೊಂಡಿದ್ರು. ಅಲ್ಲಿ ಅವ್ರ ಮನೆಗೂ ಹೇಳಿಲ್ಲ ಪಾಪ. ಯಾವಾಗ ಗಡಿಗೆ ಎತ್ತಬೇಕಾಗಿತ್ತು ಆ ನೀರು ಹೊಡೆದಾಗಲೇ ಪಾಪ ಅವಾಗ ಚುರು ಅಂತ ಕಿರ್ಚ್ಕೊಂಡಿದ್ರು. ಸೊ ಐ ಆಮ್ ರಿಯಲಿ ವೆರಿ ಸಾರಿ ಸರ್. ದಯವಿಟ್ಟು ಕ್ಷಮಿಸಿ. ನಂದೊಂದು ದೊಡ್ಡ ಅಪರಾಧನ ಒಂದು ಸಣ್ಣ ಮಗು ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಹರೀಶ್ ರಾಯ್ ಅವ್ರನ್ನಂತೂ ಆಕ್ಚುಲಿ ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಯಾಕಂದ್ರೆ ಅವತ್ತಿನ ಟೈಮಲ್ಲಿ ಬಹಳ ಸಪೋರ್ಟ್ ಆಗಿ ನಿಂತ್ಕೊಂಡು, ಯಾಕಂದ್ರೆ ಇಬ್ಬರಿದ್ದೆ JP ನಗರಲ್ಲಿ. ಸೊ ಇಲ್ಲ ಅವ್ರನ್ನ ಡ್ರಾಪ್ ಮಾಡಿ ನನ್ಗೆ ಹೋಗ್ಬೇಕಾಗಿತ್ತು, ನನ್ನ ಡ್ರಾಪ್ ಮಾಡಿ ಅವ್ರಿಗೆ ಹೋಗ್ಬೇಕಾಗಿತ್ತು. ಸೊ ಅವತ್ತಿಂದ ಒಂದು ಒಳ್ಳೆ ಸ್ನೇಹ. ಸೊ ಇದೇ ಸ್ನೇಹ ಸಾಯೋವರೆಗೂ ಇಟ್ಕೊಳ್ಳೋಣ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸರ್. ಸೊ ವನಿತಾ ವಾಸ್ ಅವ್ರ ಬಗ್ಗೆ ನಾನು ಹೇಳಂಗೇ ಇಲ್ಲ. ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್. ಆದ್ರೂ ನಮ್ಮ ಸಿನಿಮಾದಲ್ಲಿ ನಮ್ಗೆಲ್ಲ ಆಕ್ಚುಲಿ ಗೈಡೆನ್ಸ್ ಕೊಟ್ಕೊಂಡು ತುಂಬಾ ಚೆನ್ನಾಗಿ ನಮ್ಮನ್ನು ನಡ್ಸ್ಕೊಡೋದ್ರು. ಆ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ತುಂಬಾ ಥ್ಯಾಂಕ್ಸ್ ಅಮ್ಮ. ಈ ಥರದೊಂದು ಜರ್ನಿ ನಮ್ಮಲ್ಲಿ. ಅದರಲ್ಲಿ ಜಗದೀಶ್ ಅವ್ರು ಆಗಿರ್ಬೋದು, ಸುಮಾರು ಜನ. ಆಮೇಲೆ ಅಣಜಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವನ ಕ್ಯಾಮ್ರಾ ಅಸಿಸ್ಟೆಂಟು. ನಾನು ಫಸ್ಟ್ ಅವ್ನಿಗೆ ಅಸಿಸ್ಟೆಂಟು, ಆಮೇಲೆ ನಾನು ಗೌರಿ ಸರ್ಗೆ ಅಸಿಸ್ಟೆಂಟ್ ಆಗಿದ್ದು. ಸೊ ನಾಗುಗೂ ಮತ್ತೆ ನಮ್ಮ ಅಣಜಿಗೂ ಮತ್ತೆ ಎಲಿಸಿನ MR ಅದೇ ಪಾಪ. ಯಾಕಂದ್ರೆ ಇಲ್ಲಿ ನಾನು ಬಂದ್ರೆ ಹೇಳ್ಬಿಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟು ಅವನೇನೆ ಮೂರ್ತ ನಾನು ಮಾಡಿದೆ. ಆಮೇಲಿಂದ ನಾನು ಆಕ್ಚುಲಿ ಲಾಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಸೊ ಮಿಕ್ಕಿದ ಸಿನಿಮಾ ಎಲ್ಲ ಮಾಡಿದ್ದು ನಮ್ಮ ಸೀನಾನೆ. ಸೊ ಅವಂಗಾಗ್ಲಿ, ನಾಗಿಗಾಗ್ಲಿ, ಪ್ರತಿಯೊಬ್ರು ಟೆಕ್ನಿಷಿಯನ್, ಮಾರೇಶ್ವರ್ಗಾಗ್ಲಿ ಅಲ್ಲಿಂದ ಅಸೋಸಿಯೇಟ್ ಆಗಿ ಬಂದು ಮತ್ತೆ ನಮ್ಮ ಜೊತೆನೆ ಡೈರೆಕ್ಟರ್ ಆಗಿ ಸೊ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು. ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಹಾಗೇನೆ ಇದರಿಂದ ಕೆಲಸ ಮಾಡಿದಂಥ ಪ್ರತಿಯೊಬ್ರು ಹಿರಿಯರು ನಮ್ಮ ಚಿತ್ರರಂಗದಲ್ಲಿ ಆನಂದಣ್ಣಂಗೆ ಆಗ್ಬೋದು, ಕೊಬ್ಬರಿ ಮಂಜು ಅವ್ರಿಗೂ ಆಗ್ಬೋದು, ಪ್ರತಿಯೊಬ್ಬರು ಗಣೇಶ್ ಸುರೇಶ್ ಅವರು, ಗಣೇಶ್ ಅವ್ರು, ಎಲ್ರಿಗೂ. ಗಣೇಶ್ ಅವ್ರಿಗೆ ಅಂದ್ರೆ ಆಕ್ಚುಲಿ ನನಗೆ ಸ್ವಲ್ಪ ಅಳಬಾನೆ. ಯಾಕಂದ್ರೆ ದೇವರ ಮಗ ಅಂತ ಒಂದು ಸಿನಿಮಾದಲ್ಲಿ ಅವ್ರು ಆಕ್ಚುಲಿ ಕೆಲಸ ಮಾಡಿದೆ ವಿಲನ್ ಆಗಿ. ಸೊ ಅವಾಗಿಂದ ಗೊತ್ತು. ಆಮೇಲೆ ಮಾದೇವ್ ಅವ್ರು ಬಂದಿದ್ದಾರೆ, ಚಿಂಗಾರಿ ಪ್ರೊಡ್ಯೂಸರ್, ಅವ್ರಿಗೂ ಕೂಡ ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ PN ಸತ್ಯ ಅವರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಅಮ್ಮ ಮಕ್ಕಳಿಗೆ ತುಂಬಾ ಧನ್ಯವಾದಗಳಮ್ಮ ಬಂದಿದ್ದಕ್ಕೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.